ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸೂಕ್ತ ರೂಪುರೇಷೆ ತಯಾರಿಸಿ ಶಾಶ್ವತ ಪರಿಹಾರ ಕಂಡು ಶಾಶ್ವತ ಅನುದಾನ ದೊರಕಿಸುವಲ್ಲಿ ಪಕ್ಷಭೇದ ಮರೆತು ಶಾಸಕರುಗಳು ಅವಿರತ ಪ್ರಯತ್ನ ನಡೆಸಿದ ಹಿನ್ನೆಲೆಯಲ್ಲಿ ಜಾನಪದ ಕ್ರೀಡೆಗೆ ಮುಖ್ಯಮಂತ್ರಿಯವರು 3.5 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ತಿಳಿಸಿದರು. ಅವರು ಕಾರ್ಕಳ ಮಿಯಾರಿನಲ್ಲಿ ಮಿಯಾರು ಕಂಬಳ ಸಮಿತಿ ಮತ್ತು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ನಡೆಸುತ್ತಿರುವ ಮಿಯಾರು ಲವಕುಶ ಜೋಡುಕರೆ ಕಂಬಳದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇನಿ ಮಿಯಾರ್ ಕಂಬಳ ಲವಕುಶ ಕಂಬಳ ತನ್ನದೇ ಆಯ್ನ ಒಂಜಿ ಪೆರ್ಮೆದ ಪುದರ್ ಪಡುತ್ತಿನ ಪಂಡ್ರೆ ಮಸ್ತ್ ಸಂತೋಷ ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡ್ ಅತ್ಯಂತ ಎರುಕು ಬರ್ಪಿನಂಚಿನ ಒಂಜಿ ಕಂಬಳ ಪಂಡ ಆ ಮಿಯಾದ ಲವಕುಶ ಕಂಬಳ ಪಂಪಿನ ಪಾತ್ರೆಲ್ಲ ಪೂರ ಕೋಡಿಲ್ಲ ಪಂಪೇರು ಏರಂಡ ಎರುತ್ತಕಲ್ನ ಧನಿಕಲ್ನಕಲು ಅಕ್ಲಿಗೆ ಇರುಳು ಓಲು ಗಿಡ ಪಾವಡು ಪಂಡ ಎಂಕ್ಲೆಗ್ ಮಿಯಾರ್ದ ಲವಕುಶ ಕಂಬಳೋಡು ಎಂಕ್ಲೆಗ್ ಗಿಡ ಪಾವಡು ಪಂಪಿನ ಒಂಜಿ ಅಭಿಪ್ರಾಯನು ಭಾರಿ ಸತ್ಯ ಎಂಕ್ಲೆಗ್ ವ್ಯಕ್ತ ಮಾಡ್ತೇನೆ. ಅಂಚಿನ ಒಂಜಿ ಈ ಅವಿಭಾಜಿತ ದಕ್ಷಿಣ ಕನ್ನಡದ ಜಿಲ್ಲೆದ ಈ ನಮ್ಮ ಕಾರ್ಕಳದ ಲವಕುಶ ಒಂಜಿ ಕಂಬಳ ಕಂಬಳವನ್ನು ಮಿಯಾರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರಿದಾಸ್ ಭಟ್ ಉದ್ಘಾಟಿಸಿ ಶುಭ ಹಾರೈಸಿದರು. ಮಿಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸನ್ಮತಿ ನಾಯಕ್ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭ ಮಾಜಿ ಸಚಿವ ಶಾಸಕ ವಿ ಸುನಿಲ್ ಕುಮಾರ್, ಉದಯ ಕೃಷ್ಣಯ್ಯ ಶೆಟ್ಟಿ, ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಉದಯ ಶೆಟ್ಟಿ ಮುನಿಯಾಲು, ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ಜೀವನ್ ದಾಸ್ ಅಡ್ಯಂತಾಯ, ಸಂಘಟನಾ ಕಾರ್ಯದರ್ಶಿ ಪ್ರೊಫೆಸರ್ ಗುಣಪಾಲ ಕಡಂಬ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಭಾಸ್ಕರ್ ಕೋಟ್ಯಾನ್, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುರಸಭಾ ಸದಸ್ಯ ಶುಭದಾ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Our balcony garden, Vertex Trade, Kadri Kamla Road, Mangalore. Call 8197 104 042 or 7899 282 403.